ಖಾಕಿ ಮೇಲೆ ಹಲ್ಲೆ ನಡೆಸಿ ಪರಾರಿಯಾಗಿದ್ದ ನೈತಿಕ ಗೂಂಡ ಕೊನೆಗೂ ಪೊಲೀಸ್ ಬಲೆಗೆ. ಪ್ರೇಮಿಗಳ ಅಶ್ಲೀಲ ಚಿತ್ರೀಕರಿಸಿ ಬ್ಲ್ಯಾಕ್ಮೇಲ್ ಮಾಡಿದ್ದಲ್ಲದೆ ಬಂಧಿಸಲು ಬಂದ ಮಹಿಳಾ ಪೊಲೀಸ್ ಸಿಬ್ಬಂದಿಯ ಕೈಬೆರಳುಗಳು ಮುರಿದು ಪರಾರಿಯಾಗಿದ್ದ ಕುಖ್ಯಾತ ಆರೋಪಿಯನ್ನ ಮಂಜೇಶ್ವರ ಪೊಲೀಸರು ಬಂಧಿಸಿದ್ದಾರೆ. ಹೊಸಬೆಟ್ಟು ನಿವಾಸಿ ಮೊಯ್ಯುದ್ದೀನ್ ಸಮೈ ಬಂಧಿತ ಆರೋಪಿ. ಜುಲೈ 14ರಂದು ಹೊಸಂಗಡಿಯ ಲಾಡ್ಜ್ ಒಂದರಲ್ಲಿ ಹನೀಫಾ ಎಂಬವರನ್ನ ಹಾಗೂ ಅವರ ಮಹಿಳಾ ಸ್ನೇಹಿತೆಯನ್ನ ತಡೆದು ಆರೋಪಿಗಳ ತಂಡ ಅವರ ಅಶ್ಲೀಲ ವಿಡಿಯೋ ಚಿತ್ರೀಕರಿಸಿತ್ತು. 2 ಲಕ್ಷ ರೂಪಾಯಿ ಹಣ ನೀಡದಿದ್ದರೆ ವಿಡಿಯೋ ವೈರಲ್ ಮಾಡುವುದಾಗಿ ಬೆದರಿಸಿ ನಗದು ಹಾಗೂ ಮೊಬೈಲ್ ಕಸಿದು ನೈತಿಕ ಗೂಂಡಾಗಿರಿ ಎಸಗಿದ್ದರು. ಈ ಹಿಂದೆ ಮಂಗಳೂರಿನಲ್ಲಿ ಇವರ ಬಂಧನಕ್ಕೆ ಪೊಲೀಸರು ಮುಂದಾದಾಗ ಆರೋಪಿ ಮೊಯ್ಯುದ್ದೀನ್ ಮಹಿಳಾ ಸಿಬ್ಬಂದಿಯ ಕೈಬೆರಳು ಮುರಿದು ಪರಾರಿಯಾಗಿದ್ದನು. ತಲೆಮರೆಸಿಕೊಂಡಿದ್ದ ಈತನನ್ನ ಇಂದು ಮುಂಜಾನೆ ಮಂಗಳೂರು ಕಲ್ಲಾಪ್ ಮಾರುಕಟ್ಟೆಯಲ್ಲಿ ಮಂಜೇಶ್ವರ ಇನ್ಸ್ಪೆಕ್ಟರ್ ನೇತೃತ್ವದ ತಂಡ ಸಾಹಸಿಕವಾಗಿ ಬಂಧಿಸಿದೆ. ಈ ಪ್ರಕರಣದ ಇತರ 2 ಆರೋಪಿಗಳನ್ನು ಈಗಾಗಲೇ ಜೈಲಿಗಟ್ಟಲಾಗಿದೆ.